ನಿಮಗೆ ಹೀಗೆಲ್ಲ ಆಗುತ್ತಿದ್ದರೆ ಪಿತೃದೋಷ ಇರುವುದು ಫಿಕ್ಸ್. ಹಾಗಾದ್ರೆ ಆ ಲಕ್ಷಣಗಳು ಯಾವುವು, ಹೇಗಿರುತ್ತವೆ, ಏನೆಲ್ಲ ಕಾರಣಗಳಿಗೆ ಪಿತೃದೋಷ ಬರುತ್ತದೆ, ಹಾಗಾದ್ರೆ ಅವುಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಹೆಚ್ಚಿನ ಮಹತ್ವವಿದೆ. ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮ ವಂಶಸ್ಥರನ್ನ ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಎಂಬುದು ಪುರಾಣದ ನಂಬಿಕೆ. ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ಅವರ ಆತ್ಮಗಳ ಶಾಂತಿಗಾಗಿ ಮಾಡಲಾಗುತ್ತದೆ. ಈ ದಿನದಂದು ದಾನ, ಪುಣ್ಯ, ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಪೂರ್ವಜರ ಹೆಸರಿನಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಕೂಡ ಸಿಗುತ್ತದೆ. ಪೂರ್ವಜರು ಕೋಪಗೊಂಡರೆ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಪೂರ್ವಜರು ಕೋಪಗೊಂಡಾಗ ಮನೆಯಲ್ಲಿ ಅನೇಕ ರೀತಿಯಲ್ಲಿ ಭಿನ್ನ ಅಭಿಪ್ರಾಯಗಳು ಆರಂಭವಾಗುತ್ತವೆ. ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಂಡಾಗ ಅಥವಾ ನಾವು ಪಿತೃದೋಷಕ್ಕೆ ಒಳಗಾದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸುತ್ತವೆ ಗೊತ್ತಾ? ಪೂರ್ವಜರ ಅಸಮಾಧಾನದಿಂದ ಅಥವಾ ನಮ್ಮ ಮೇಲೆ ಪಿತೃಗಳು ಕೋಪಿಸಿಕೊಂಡಾಗ ಮನೆಯಲ್ಲಿ ವೈಷಮ್ಯ ಉಂಟಾಗುವುದು ಸರ್ವಸಾಮಾನ್ಯ. ವಿನಾಕಾರಣ ಕುಟುಂಬಸ್ಥರು ಪರಸ್ಪರ ಜಗಳವಾಡುತ್ತಾನೆ ಇರುತ್ತಾರೆ. ನಿಮ್ಮ ಸ್ಥಳದಲ್ಲೂ ಹೀಗಾದರೆ ಅದಕ್ಕೆ ಪಿತೃದೋಷವೇ ಕಾರಣವೆಂದು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಪೂರ್ವಜರ ಕೋಪದಿಂದ ಆ ಮನೆಯ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯ ಸಂಬಂಧಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಕುಟುಂಬದ ಯಾವುದೇ ಸದಸ್ಯರು ನಿರಂತರವಾಗಿ ಅಸ್ವಸ್ಥರಾಗಿರುತ್ತಾರೆ. ಚಿಕಿತ್ಸೆ ಹೊರತಾಗಿಯೂ ಸಮಸ್ಯೆಗಳು ಮುಂದುವರಿಯುತ್ತಾನೆ ಇರುತ್ತವೆ. ಇದು ಪಿತೃದೋಷದ ದೊಡ್ಡ ಲಕ್ಷಣವಾಗಿದೆ. ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಅದು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಅಥವಾ ಕೆಲಸದಲ್ಲಿ ಒಂದರ ಮೇಲೊಂದು ಸಮಸ್ಯೆಗಳು ಕಾಣುತ್ತಿದ್ದರೆ ಅದು ಪಿತೃದೋಷದ ಲಕ್ಷಣವಾಗಿದೆ. ಪಿತೃದೋಷದಿಂದ ಕೆಲಸದಲ್ಲಿ ಅಡೆತಡೆ, ಕೆಲಸ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ನಿಂತು ಹೋಗುವುದು, ಇವು ಸಾಮಾನ್ಯ ಲಕ್ಷಣಗಳಾಗಿವೆ. ಅಂದರೆ ಪಿತೃದೋಷವು ಓರ್ವ ವ್ಯಕ್ತಿಯ ಪ್ರಗತಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಎಂದರ್ಥ. ಪಿತೃದೋಷದಿಂದಾಗಿ ಕುಟುಂಬದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಎದುರಾಗುತ್ತವೆ. ನಿಮ್ಮ ಕುಟುಂಬದಲ್ಲಿ ಪತಿ ಪತ್ನಿಯ ನಡುವೆ ಯಾವುದೇ ರೀತಿಯ ಸಮಸ್ಯೆವಿಲ್ಲದರೂ ಸಂತಾನ ಭಾಗ್ಯದಿಂದ ವಂಚಿತರಾಗಿರುತ್ತಾರೆ. ಅದುವೇ ಪಿತೃದೋಷದ ಸಂಕೇತವಾಗಿದೆ. ಪಿತೃದೋಷದಿಂದ ಕುಟುಂಬದ ಸದಸ್ಯರು ಅವಿತ ಆಗಿದ್ದರೆ ಅವರ ಸಂಬಂಧಗಳಲ್ಲಿ ಸಮಸ್ಯೆಗಳು ತೆರೆದಿರುತ್ತವೆ ಅಥವಾ ಮದುವೆಗೆ ಫಿಕ್ಸ್ ಆದ ನಂತರವೂ ಮುರಿದು ಬೀಳುತ್ತಿದ್ದರೆ ಅದು ಪಿತೃದೋಷದ ಲಕ್ಷಣವೇ. ಇದಕ್ಕೆ ಮುಖ್ಯ ಕಾರಣ ಪೂರ್ವಜರಿಗೆ ಸರಿಯಾಗಿ ಅಂತ್ಯಕ್ರಿಯೆ ಮಾಡದಿರುವುದು ಮತ್ತು ಶ್ರಾದ್ದ ಮಾಡದಿರುವುದು, ಪೂರ್ವಜರನ್ನ ಮರೆಯುವುದು ಅಥವಾ ಅವಮಾನಿಸುವುದು, ಧರ್ಮದ ವಿರುದ್ಧ ವರ್ತಿಸುವುದು, ಅರಳಿ ಮರ, ಬೇವು ಮತ್ತು ಆಲದ ಮರಗಳನ್ನು ಕತ್ತರಿಸುವುದು, ಹಾವನ್ನು ಕೊಲ್ಲಿಸುವುದು ಅಥವಾ ಕೊಲ್ಲುವುದು. ಕೆಲವು ಜನರು ತಮ್ಮ ಕನಸಿನಲ್ಲಿ ಪೂರ್ವಜರನ್ನ ಅಥವಾ ಪಿತೃಗಳನ್ನು ನೋಡುತ್ತಾರೆ. ಕನಸುಗಳಲ್ಲಿ ನೀವು ಮರಣ ಹೊಂದಿದ ಕುಟುಂಬದ ವ್ಯಕ್ತಿಯನ್ನು ನೋಡಿದರೆ ಅದು ನಿಮ್ಮ ಪೂರ್ವಜರ ಕೋಪವನ್ನು ಸೂಚಿಸುತ್ತದೆ. ಪದೇ ಪದೇ ಕನಸಿನಲ್ಲಿ ನೀವು ಪೂರ್ವಜರನ್ನು ನೋಡಿದರೆ ನಿಮ್ಮ ಪೂರ್ವಜರ ಆತ್ಮವು ಅತೃಪ್ತವಾಗಿದೆ ಎಂದರ್ಥ. ನಿಮ್ಮ ಪೂರ್ವಜರ ಬಯಕೆಗಳು ಅಪೂರ್ಣವಾಗಿದ್ದರೆ ಮಾತ್ರ ನಿಮ್ಮ ಕನಸಿನಲ್ಲಿ ಆಗಾಗ ಮರಣ ಹೊಂದಿದ ಪೂರ್ವಜರು ಕಾಣಿಸಿಕೊಳ್ಳುತ್ತಾರೆ. ಒಂದು ವೇಳೆ ನಿಮಗೆ ಈ ಕನಸುಗಳು ಬಿದ್ದರೆ ತಡ ಮಾಡದೆ ನಿಮ್ಮ ಕನಸಿನಲ್ಲಿ ಯಾವ ಪೂರ್ವಜರು ಕಾಣಿಸಿಕೊಂಡಿದ್ದಾರೋ ಅವರಿಗೆ ಇಷ್ಟವಾದ ವಸ್ತುಗಳನ್ನು ದಾನ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪಿಂಡದಾನ ಮಾಡುವುದು ಶ್ರೇಷ್ಠ. ನಮ್ಮ ಪೂರ್ವಜರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಿಂಡದಾನ ಮಾಡುವುದು ಶ್ರೇಷ್ಠವೆಂದು ಪುರಾಣಗಳಲ್ಲೂ ಕೂಡ ನಂಬಿಕೆ ಇದೆ. ಪಿತೃಪಕ್ಷದಲ್ಲಿ ಅಗಲಿದ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಿ ಶ್ರಾದ್ದ ನೆರವೇರಿಸುತ್ತಾರೆ. ಶ್ರದ್ಧೆ ಇರುವವರು ಮಾಡುವ ಕ್ರಿಯೆ ಶ್ರಾದ್ದ ಎಂದರ್ಥ. ನಮ್ಮ ಅಸ್ತಿತ್ವಕ್ಕೆ ಕಾರಣರಾದ ಹಿರಿಯರನ್ನು ನೆನೆದು ಅವರಿಗಾಗಿ ಗೌರವ ಸೂಚಕವಾಗಿ ಪೂಜೆ, ತರ್ಪಣ, ದಾನ ಧರ್ಮಗಳನ್ನು ಮಾಡುವುದು ಅಗಲಿದ ಆತ್ಮಕ್ಕೆ ಶಾಂತಿ ಹಾಗೂ ಮೋಕ್ಷಕ್ಕೆ ಮಾರ್ಗ ಮಾಡಿಕೊಟ್ಟಂತೆ. ಇನ್ನು ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಮಾಡುವುದು ಯಾಕೆ, ಪಿಂಡ ಅಂದರೇನು ಎನ್ನುವುದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು. ಪಿಂಡ ಅಂದರೆ ಪಿತೃಗಳ ಆಹಾರ. ಈ ಮೂಲಕ ಅಗಲಿದ 3 ತಲೆಮಾರುಗಳಿಗೆ ಪಿಂಡ ಪ್ರದಾನ ಮಾಡುವುದರ ಮೂಲಕ ಆಹಾರ ಕೊಡಲಾಗುತ್ತದೆ. ದೇವಲೋಕ,
ಸ್ವರ್ಗಲೋಕ ಮತ್ತು ಪಾತಾಳಲೋಕ, ಯಮಲೋಕ ಹಾಗೆ ಪಿತೃಲೋಕವು ಒಂದಿದೆ. ಪಿತೃಗಳು ಇಲ್ಲಿ ವಾಸಿಸುತ್ತಾರೆ. ಕಾಲಮಾನದ ಲೆಕ್ಕಾಚಾರದಲ್ಲಿ ಭೂಲೋಕದ ಜನರಿಗೆ 1 ವರ್ಷ, ಪಿತೃಲೋಕದ ಪಾಲಿಗೆ 1 ದಿವಸ ಇದ್ದ ಹಾಗೆ. ಹೀಗಾಗಿ ನಾವಿಲ್ಲಿ ವರ್ಷಕ್ಕೆ ಒಮ್ಮೆ ಇಡುವ ಪಿಂಡ ಪಿತೃಗಳಿಗೆ ದಿನಕ್ಕೊಂದು ಆಹಾರ ಸಿಕ್ಕ ಹಾಗೆ. ಯಾರು ಪಿತೃಗಳಿಗೆ ಶ್ರಾದ್ದ ಮಾಡುವುದಿಲ್ಲವೋ ಅವರು ಪಿತೃಗಳ ಶಾಪಕ್ಕೆ ಗುರಿಯಾಗುತ್ತಾರೆ ಎನ್ನುವ ನಮ್ಮ ಪುರಾಣದಲ್ಲಿ ಪ್ರತೀತಿ ಇದೆ. ಇದೇ ಕಾರಣ ಆಹಾರದ ನಿರೀಕ್ಷೆಯಲ್ಲಿದ್ದ ಪಿತೃಗಳಿಗೆ ಆಹಾರ ಸಿಗದೆ ಹೋದಾಗ ಸಹಜವಾಗಿ ಹಸಿವೆಯಿಂದ ಶಪಿಸುವುದು ಸಹಜ ಅಲ್ಲವೇ? ಹೀಗಾಗಿ ಪಿತೃಪಕ್ಷಗಳಲ್ಲಿ ಪಿತೃಗಳಿಗೆ ಪಿಂಡದಾನ ಮಾಡುವುದು ಬಹಳ ಮುಖ್ಯವೆಂದು ನಂಬಲಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ಎಲ್ಲ ಪಿತೃಗಳು ತಮ್ಮ ಕುಟುಂಬವನ್ನು ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಮತ್ತು ಅವರ ಪುತ್ರರು ಮುಂತಾದವರು ಅವರಿಗೆ ತರ್ಪಣವನ್ನು ಅರ್ಪಿಸುತ್ತಾರೆ ಮತ್ತು ಅದು ನೇರವಾಗಿ ಅವರನ್ನ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ. ಪಿತೃಪಕ್ಷದ ಅವಧಿಯಲ್ಲಿ ನಮ್ಮ 3 ತಲೆಮಾರಿನ ಪೂರ್ವಿಕರು ಕಾಗೆ ಅಥವಾ ಬೇರೆ ಪಕ್ಷಿ ರೂಪದಲ್ಲಿ ತಮ್ಮ ಕುಟುಂಬಗಳನ್ನು ನೋಡಲು ಬಯಸುತ್ತಾರೆ. ಈ ಅವಧಿಯಲ್ಲಿ ಅವರಿಗೆ ಶಾಸ್ತ್ರೋಕ್ತವಾಗಿ ತರ್ಪಣ, ಪಿಂಡದಾನ, ಶ್ರಾದ್ದ ಮಾಡಿದರೆ ಪೂರ್ವಿಕರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ನಾವಿಟ್ಟ ಎಡೆಯನ್ನ ಕಾಗೆಗಳು ಬಂದು ತಿಂದರೆ ನಮ್ಮ ಶ್ರಾದ್ದ ಕಾರ್ಯ ಸಾರ್ಥಕವಾದಂತೆ ಎಂಬ ಭಾವನೆ ಇದೆ. ನಮ್ಮ ಪೂರ್ವಿಕರ ಆತ್ಮಗಳು ಸಂತುಷ್ಟಗೊಂಡರೆ ನಮ್ಮ ಕುಟುಂಬಕ್ಕೆ ಸೌಖ್ಯ ಬರುತ್ತದೆ, ಪೂರ್ವಜರ ಆಶೀರ್ವಾದ ನಮಗೆ ದೊರಕುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಆದ್ದರಿಂದ ಪಿತೃಪಕ್ಷದ ಈ 15 ದಿನಗಳನ್ನ ಅವರನ್ನು ಸಂತೋಷಪಡಿಸಲು ತರ್ಪಣ, ಶ್ರಾದ್ದ ಮತ್ತು ಪಿಂಡದಾನ ಮಾಡಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವುದರಿಂದ ಪಿತೃ ಆತ್ಮಗಳು ಪ್ರಸನ್ನವಾಗುತ್ತವೆ ಮತ್ತು ಅವರು ಶಾಂತಿಯನ್ನು ಪಡೆಯುತ್ತಾರೆ ಮತ್ತು ಪಿತೃಋಣದಿಂದ ಮುಕ್ತರಾಗುತ್ತಾರೆ. ಶಾಸ್ತ್ರಗಳ ಪ್ರಕಾರ ಗಂಡು ಮಕ್ಕಳು ಶ್ರಾದ್ದ ವಿಧಿ ಮಾಡಬೇಕಿದೆ. ಪಿಂಡದಾನ ಮತ್ತು ತರ್ಪಣೆ ಆಗದಿದ್ದರೆ ತಮ್ಮ ಪೂರ್ವಿಕರ ಆತ್ಮಗಳಿಗೆ ಮುಕ್ತಿ ಸಿಗುವುದಿಲ್ಲ. ತಂದೆ ಪಿತೃ ಋಣವನ್ನು ನೀಗಿಸಬೇಕಾದರೆ ಗಂಡು ಮಕ್ಕಳು ಪಿಂಡದಾನ ಮಾಡಲೇಬೇಕು. ಅದು ಗಂಡು ಮಕ್ಕಳ ಕರ್ತವ್ಯ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಗಂಡು ಮಕ್ಕಳ ಅನುಪಸ್ಥಿತಿಯಲ್ಲಿ ಅಥವಾ ತಂದೆಯ ಮನೆಯಲ್ಲಿ ಗಂಡು ಸಂತಾನವೇ ಇಲ್ಲದಿದ್ದಲ್ಲಿ ಹೆಣ್ಣು ಮಕ್ಕಳೇ ಪಿಂಡದಾನ ಕೂಡ ಮಾಡಬಹುದು ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಶ್ರಾದ್ದವನ್ನು ಸಾಮಾನ್ಯವಾಗಿ ಮಧ್ಯಾಹ್ನದ ಅವಧಿಯಲ್ಲಿ ಮಾಡಲಾಗುತ್ತದೆ. ಶ್ರಾದ್ದವನ್ನು ಮಾಡುವವರು ಬಿಳಿ ಬಟ್ಟೆಗಳನ್ನೇ ಧರಿಸಬೇಕು. ಪಿಂಡವನ್ನು ತಯಾರಿಸಿ ಇಟ್ಟುಕೊಂಡಿರಬೇಕು. ಪಿಂಡಕ್ಕೆ ಪೂಜೆ ಮಾಡಬೇಕು. ಪೂರ್ವಿಕರನ್ನು ಸ್ಮರಿಸಿ ಪೂಜೆ ಸಲ್ಲಿಸಬೇಕು. ನಂತರ ಪಿಂಡವನ್ನ ಎತ್ತಿ ನೀರಿಗೆ ಬಿಡಬೇಕು. ಪಿಂಡ ಪ್ರದಾನಕ್ಕಾಗಿ ಭಾರತದಲ್ಲಿ ಹಲವಾರು ಸ್ಥಳಗಳಿವೆ. ಅವುಗಳಲ್ಲಿ ವಾರಣಾಸಿ ತುಂಬಾನೇ ಮುಖ್ಯವಾಗಿದೆ. ಈ ನಗರವು ಭಾರತದ ಅತ್ಯುನ್ನತ ಯಾತ್ರಾ ಸ್ಥಳಗಳಲ್ಲಿ ಒಂದು. ಗಂಗಾ ಘಾಟ್ನಲ್ಲಿ ಪಿಂಡ ಪ್ರದಾನ ಸಮಾರಂಭವನ್ನು ನಡೆಸುವ ಅಭ್ಯಾಸ ಸಾಕಷ್ಟು ಹಳೆಯದಾಗಿದೆ. ಇಲ್ಲಿ ಸ್ಥಳೀಯ ಬ್ರಾಹ್ಮಣರ ಪಂಡಿತರು ಮಂತ್ರ ಪಠಣ ಮತ್ತು ನಂತರ ಪಿಂಡ ಪ್ರದಾನವನ್ನು ಮಾಡಲು ಹಲವಾರು ಜನರಿಗೆ ಸಹಕಾರ ನೀಡುತ್ತಾರೆ. ಗಯಾ ಬಿಹಾರದ ಮತ್ತೊಂದು ಪ್ರಮುಖ ಸ್ಥಳವಾಗಿದ್ದು ಪಿಂಡ ಪ್ರದಾನವನ್ನು ಸಾಮಾನ್ಯವಾಗಿ ಫಾಲ್ಗುನಿ ನದಿಯ ದಡದಲ್ಲಿ ಮಾಡಲಾಗುತ್ತದೆ. ಇದನ್ನು ಭಗವಾನ್ ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ. ಬ್ರಾಹ್ಮಣರು ಇಲ್ಲಿ ಲಭ್ಯವಿರುವ 48 ವೇದಿಕೆಗಳಲ್ಲಿ ಯಾವುದಾದರೂ ಒಂದರ ಮೇಲೆ ಪಿಂಡ ಪ್ರದಾನವನ್ನ ಮಾಡುತ್ತಾರೆ. ರಾಮನು ಕೂಡ ತನ್ನ ತಂದೆ ದಶರಥರ ಪಿಂಡದಾನವನ್ನ ಇಲ್ಲೇ ಮಾಡಿದ್ದು. ಪುಷ್ಕರ, ರಾಜಸ್ಥಾನದ ಪುಷ್ಕರದಲ್ಲಿರುವ ಪವಿತ್ರ ಸರೋವರವು ವಿಷ್ಣುವಿನ ಹೊಕ್ಕಳಿನಿಂದ ಉಗಮವಾಯಿತು ಎಂಬ ನಂಬಿಕೆ ಇದೆ. ಕೆಲವರ ಪ್ರಕಾರ ಭಗವಾನ್ ಬ್ರಹ್ಮನು ಇಲ್ಲಿ ಕಮಲದ ಹೂವನ್ನು ಬಿಟ್ಟಾಗ ಅದು ಅಸ್ತಿತ್ವಕ್ಕೆ ಬಂತೆಂದು ನಂಬಿಕೆ ಇದೆ. ಸರೋವರ ಮತ್ತು ಸ್ನಾನ ವೇದಿಕೆಯ ಸುತ್ತಲೂ 52 ಘಾಟಗಳಿವೆ. ಇಲ್ಲಿ ಭಕ್ತರು ಸಾಮಾನ್ಯವಾಗಿ ಪವಿತ್ರ ಅಶ್ವಿನಿ ತಿಂಗಳಲ್ಲಿ ನಡೆಯುವ ಪಿಂಡ ಪ್ರದಾನ ಸಮಾರಂಭಕ್ಕೆ ಹಾಜರಾಗುತ್ತಾರೆ. ಅದೇ ರೀತಿ ಅಯೋಧ್ಯ, ದ್ವಾರಕೆಯಲ್ಲೂ ಕೂಡ ಪಿಂಡ ಪ್ರದಾನಗಳನ್ನ ಮಾಡುತ್ತಾರೆ. ಸ್ನೇಹಿತರೆ, ನಿಮಗೆ ಅವಕಾಶ ಸಿಕ್ಕಾಗ ಯಾವುದೇ ಸಂಗಮದ ತೀರಕ್ಕೆ ಹೋಗಿ ನೀವು ಪಿಂಡ ಪ್ರದಾನವನ್ನು ಕೂಡ ಮಾಡಬಹುದು. ನೋಡಿದಿರಾ ಸ್ನೇಹಿತರೆ, ಯಾವೆಲ್ಲ ಆಚರಣೆಗಳಿಂದ ನೀವು ಸುಖವನ್ನು ಪಡಬಹುದೆಂದು ಈ ಮೂಲಕ ಇಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.